Thank you, Father, for the wonderful Christmas message. I now request Mr. Walter Stephen Mendes to cut the cake and also request all the guests to join the hands. Now we'll have message from our guests. I request Mr. Stephen Mendes to say few words. ಸಾನ್ನಿಧ್ಯ ಸಂಸ್ಥೆಯಲ್ಲಿ ಕ್ರಿಸ್ಮಸ್ ಆಚರಣೆಯ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ICOM ಡೈರೆಕ್ಟರ್ ನಮ್ಮ ಮೆಚ್ಚಿನ ಮಿತ್ರರು ಸಹ ಆಗಿರುವ ಫಾದರ್ ರೊನಾಲ್ಡ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಾನ್ನಿಧ್ಯದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕರೇ, ಇಲ್ಲಿರುವ ವಿದ್ಯಾರ್ಥಿರೇ ಮತ್ತು ಎಲ್ಲ ಹಿತೈಷಿಗಳೇ, ಕ್ರಿಸ್ಮಸ್ ಆಚರಣೆ ಅದು ಸಹ ಸಾನ್ನಿಧ್ಯದಲ್ಲಿ ನನಗೆ ಮೊದಲು ನೆನಪಾಗುವುದು ನಮ್ಮ ಡಿಸೋಜ್ ಅವರ ಬ್ಯಾಂಡ್. ಮಕ್ಕಳೇ ಅದನ್ನು ಹಾಡುವಾಗ ಅದು ಒಂದು ನಿಜವಾಗಿ ಅದರ ಒಂದು ಸಂತೋಷವೇ ಬೇರೆ. ಸಾನ್ನಿಧ್ಯದಲ್ಲಿ ಕ್ರಿಸ್ಮಸ್ ಅಂತ ಹೇಳುವಾಗ ನನಗೆ ಮೊದಲು ನೆನಪಾಗುವುದು ಅದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ಒಂದು ಕ್ರಿಸ್ಮಸ್ ಆಚರಣೆ ಮಾಡುವಾಗ ಅದಕ್ಕೆ ಟ್ರಸ್ಟಿಂದ ಬೇಕಾದ ಎಲ್ಲ ವ್ಯವಸ್ಥೆ ಅವರು ಮಾಡ್ತಾರೆ. ಕ್ರಿಬ್ ಇರ್ತದೆ, ನಕ್ಷತ್ರ ಇರ್ತದೆ, ಒಂದು ಮೀನಿಂಗ್ಫುಲ್ ರೀತಿಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡ್ತಾರೆ. ಖಂಡಿತ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ ಇಲ್ಲಿ ಅವರನ್ನು ಖಂಡಿತ ಹೊಗಳಬೇಕಾಗ್ತದೆ. ಯಾಕೆಂದರೆ ಪ್ರೋಗ್ರಾಮ್ ಅಲ್ಲ, ಒಂದು ಕ್ರಿಸ್ಮಸ್ ಆಗಲಿ ಯಾವುದೇ ಹಬ್ಬವನ್ನು ಅವರು ಆಚರಿಸುವಾಗ ಅಲ್ಲಿ ಒಂದು ಸಂದೇಶ ಇರ್ತದೆ. ನಾವು ಎಲ್ಲ ಜಾತಿ ಧರ್ಮದವರ ಹಬ್ಬವನ್ನು ಇಲ್ಲಿ ಆಚರಿಸ್ತೇವೆ. ನಮಗೆಲ್ಲರೂ ಒಂದೇ. ನಾವು ಮೊದಲು ಭಾರತೀಯರು, ನಮಗೆ ಮಾನವೀಯತೆ ಫಸ್ಟ್, ನಂತರ ಬೇರೆ ಎಲ್ಲ ನಂತರ ಬರ್ತದೆ. ಒಂದು ಒಳ್ಳೆಯ ಮೆಸೇಜ್, ಬಹುಶಃ ಇದನ್ನು ಎಲ್ಲರೂ ಕಲಿಬೇಕಾಗ್ತದೆ. ಇಲ್ಲಿ ಸಾನ್ನಿಧ್ಯ ಸಂಸ್ಥೆಯಲ್ಲಿ ಈ ಒಂದು ಮೆಸೇಜನ್ನು ನಿಜವಾಗಿ ಅವರೊಂದು ಒಳ್ಳೆಯ ರೀತಿಯಲ್ಲಿ ನೀಡ್ತಾರೆ. ಅದಕ್ಕಾಗಿ ನನಗೆ ಯಾವಾಗಲೂ ಸಾನ್ನಿಧ್ಯದೊಟ್ಟಿಗೆ, ನಾನು ಸಹ ಸಾನ್ನಿಧ್ಯದವರೊಟ್ಟಿಗೆ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕ್ರಿಸ್ಮಸ್ ವಿಷಯದಲ್ಲಿ ಈಗಾಗಲೇ ಫಾದರ್ ಅವರು ಒಳ್ಳೆಯ ರೀತಿಯಲ್ಲಿ ಹೇಳಿದರು. ನಾನು ಕ್ರಿಸ್ಮಸ್ ಬಗ್ಗೆ ಹೇಳುವುದಿಲ್ಲ, ಜೀಸಸ್ ಕ್ರೈಸ್ಟ್ ಬರ್ತ್ ಬಗ್ಗೆ ಮತ್ತು ಆ ಸಂದೇಶ ಬಗ್ಗೆ ನಾನು ಹೇಳುವುದಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳ್ತೇನೆ. ನಾನು ಇವತ್ತು ಒಂದು ಇಂಥ ಪ್ರೋಗ್ರಾಮ್ಸ್, ಕ್ರಿಸ್ಮಸ್ ಆಚರಣೆ ಇರಲಿ, ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತೇವೆ. ದೀಪಾವಳಿ ಹಬ್ಬ ಸಹ, ಅಥವಾ ನಾವು ಬೇರೆ ಬೇರೆ ನ್ಯಾಷನಲ್ ಫೆಸ್ಟಿವಲ್ ಆಗಲಿ, ರಿಲಿಜಿಯಸ್ ಫೆಸ್ಟಿವಲ್ ಆಗಲಿ, ಎಲ್ಲ ಫೆಸ್ಟಿವಲ್ ಆಚರಿಸ್ತೇವೆ. ಅದಕ್ಕೆ ಆ ಒಂದು ಹಬ್ಬವನ್ನು ಆಚರಿಸುವಾಗ ನಮಗೆ ಮೊದಲು ಆಲೋಚನೆ ಬರುವುದು ಅದು ಮಾನವೀಯತೆ ಮತ್ತು ಇನ್ನೊಂದು ಭಾರತೀಯತೆ. ಇದಕ್ಕಾಗಿ ನಾವೆಲ್ಲ ಕಡೆ ಈ ಹಬ್ಬವನ್ನು ಎಲ್ಲ ಜಾತಿ ಮತ ಧರ್ಮದವರೊಟ್ಟಿಗೆ ನಾವು ಆಚರಣೆ ಮಾಡ್ತೇವೆ. ಕ್ರಿಸ್ಮಸ್ ನಾನು ಬಹುಶಃ 2002ರಿಂದ ಈಗ ಕಂಟಿನ್ಯೂಸ್ ಆಗಿ ಆಚರಣೆ ಮಾಡ್ತಾ ಇದ್ದೇನೆ. ಯಾಕೆಂತ ಮೊದಲ ಬಾರು ನಾನು ಕ್ರಿಸ್ಮಸ್ ಆಚರಣೆ ಮಾಡುವಾಗ ನಾನು ಅದನ್ನು ಪ್ರತಿ ವರ್ಷ ನನ್ನ ಲೈಫಲ್ಲಿ ನಾನು 30 ವರ್ಷ ಕೇವಲ ಚರ್ಚ್ ಮತ್ತು ನನ್ನ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದೆ. ಅದರ ನಂತರ ಕಳೆದ 13 ವರ್ಷಗಳಿಂದ ನಾನು ಎಲ್ಲರೊಟ್ಟಿಗೆ ಸೇರಿ, ಈಗ ಹೇಗೆ ಸಾನ್ನಿಧ್ಯದವರು ಒಂದು ಹಬ್ಬ ಆಚರಣೆ ಮಾಡುವಾಗ ಎಲ್ಲರೊಟ್ಟಿಗೆ ಸೇರಿ ಮಾಡ್ತಾರ, ಆ ಒಂದು ಕಾನ್ಸೆಪ್ಟನ್ನು ನಾನು ಸಹ ಕ್ರಿಸ್ಮಸನ್ನು ಮನೆಯಲ್ಲಿ ಮಾಡದೆ ಸಮಾಜದ ಎಲ್ಲರ ಒಟ್ಟಿಗೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ನಾನು ಮಾಡ್ತಾಯಿದ್ದೇನೆ. ಅದರಲ್ಲಿ ಒಂದು ಸಿಗುವ ಸಂತೋಷ, ಸಮಾಧಾನ ಮತ್ತು ದೇವರ ಆಶೀರ್ವಾದ ಖಂಡಿತವಾಗಿ
ಆ ಒಂದು ವಿಷಯ, ಆ ಒಂದು ತೃಪ್ತಿ ನಾವೊಂದು ಎಲ್ಲರೊಟ್ಟಿಗೆ ಸೇರುವಾಗಲೇ ನಮಗೆ ಅದು ಸಿಗ್ತದೆ. ಮತ್ತು ಇವತ್ತು ಸಾನ್ನಿಧ್ಯದಲ್ಲಿ ಮಕ್ಕಳೇ ಆ ಬ್ಯಾಂಡ್ ಇರ್ಬೋದು, ಮಕ್ಕಳ ಡ್ಯಾನ್ಸ್ ಇರ್ಬೋದು, ಅದು ವೆಲ್ಕಮ್ ಇರ್ಬೋದು ಅಂತ ಒಂದು ಒಳ್ಳೆಯ ವಿಷಯ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವಿಲ್ಲಿ ಮಕ್ಕಳನ್ನು ಭಿನ್ನ ಸಾಮರ್ಥ್ಯದ ಮಕ್ಕಳು ಹೇಳ್ತೇವೆ, ಆದರೆ ಕೆಲವೊಮ್ಮೆ ನಾವು ಹೇಳಬೇಕಾಗ್ತದೆ ನಿಜ ಮಕ್ಕಳಿಗಿಂತ ಜಾಸ್ತಿ ಟ್ಯಾಲೆಂಟ್ ಅವ್ರ ಹತ್ರ ಇರ್ತದೆ. ಅವರು ನಿಜ ಮಕ್ಕಳಿಗಿಂತ ಒಳ್ಳೆಯದಾಗಿ ಪರ್ಫಾರ್ಮ್ ಮಾಡ್ತಾರೆ. ಅವರಿಗೆ ನಿಜವಾಗಿ ಒಳ್ಳೆಯ ಟ್ರೈನಿಂಗ್ ಇಲ್ಲಿ ನೀಡ್ತಾರೆ ಮತ್ತು ಮಕ್ಕಳ ಸಾಮರ್ಥ್ಯವನ್ನು ಅವರು ಎಲ್ರಿಗೂ ತೋರಿಸ್ತಾರೆ. ಇಂಥ ಒಂದು ಒಳ್ಳೆಯ ಶಾಲೆಗೆ ನಮಗೆ ಯಾವಾಗಲೂ ನಿರಂತರವಾಗಿ ಕ್ರಿಸ್ಮಸ್ ಪ್ರೋಗ್ರಾಮ್ ಕೊಡಲು ನಮಗೆ ಅನುವು ಮಾಡಬೇಕಂತ ಸಹ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮತ್ತು ಇವತ್ತು ನಮಗೆ ಪುನಃ ಒಮ್ಮೆ ನಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. So the Holy Bible say, Mary's boy child Jesus Christ was born on Christmas Day. Hark now, hear the angels sing, new kings born today, and man will Christmas Day. Trumpets sound and angels sing, listen what they say, that man will live forevermore because of Christmas Day. While shepherds watch their flock by night, they see a bright new star. Then hear a choir of angels sing, music seems to come from afar. Now Joseph and his wife Mary come to Bethlehem that night. They find no place to lay the child, not a single room was in sight. Hark now, hear the angels sing, new kings born today, and man will live forevermore because of Christmas Day. Trumpets sound and angels sing, listen what they say, that man will live forevermore because of Christmas Day. By and by they find a little nook in a stable so forlorn, in a manger there so cold and dark, Mary's little boy was born. Hark now, hear the angels sing, new kings born today, and man will live forevermore because of Christmas Day. Trumpets sound